ಜಮೀನಿಗೆ ಬಂದ ಹಸುಗಳಿಗೆ ನಾಡಕೋವಿಯಿಂದ ಶೂಟೌಟ್ ಮಾಡಿದಂತಹ ಅಮಾನವೀಯ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ನಡೆದಿದೆ. ಇದರಿಂದ ಇದುವರೆಗೆ 4 ಹಸುಗಳು ಸಾವನ್ನಪ್ಪಿವೆ ಹಾಗೂ ಸುಮಾರು 6 ಹಸುಗಳಿಗೆ ಗಾಯಗಳಾಗಿವೆ. ಬೈಂದೂರು ತಾಲೂಕಿನ ಬೆಳ್ಳಾಳ ಗ್ರಾಮದ ಅಂಗಡಿ ಜಡ್ಡು ಪರಿಸರದಲ್ಲಿ ಈ ಅಮಾನವೀಯ ಕೃತ್ಯ ನಡೆದಿದೆ. ಸ್ಥಳೀಯ ನಿವಾಸಿ ನರಸಿಂಹ ಎಂಬಾತನ ಮೇಲೆ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೂಟೌಟ್ನಿಂದ ಗುಲಾಬಿ ಎಂಬ ಮಹಿಳೆಯ 2 ಹಸುಗಳು ಸಾವನ್ನಪ್ಪಿದ್ದು 6 ಹಸುಗಳಿಗೆ ಗಾಯಗಳಾಗಿವೆ. ಗಾಯಗೊಂಡ ದನಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಾಡಕೋವಿಯಿಂದ ಗುಂಡು ಹಾರಿಸಿದ್ದು ಈವರೆಗೆ ಒಟ್ಟು 4 ಹಸುಗಳು ಸಾವನ್ನಪ್ಪಿವೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ನರಸಿಂಹ ನಾಪತ್ತೆಯಾಗಿದ್ದಾನೆ. ಹಸುಗಳ ಮಾಲಕರಿಗೆ ಆರೋಪಿ ನರಸಿಂಹ ಜೀವ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಲಾಗಿದೆ. ಮೃತ ಹಸುಗಳನ್ನು ಸ್ಥಳೀಯರು ಸೇರಿ ದಫನ ಮಾಡಿದ್ದಾರೆ. ಇಂದು ಪೊಲೀಸರು ಮತ್ತು ಇತರ ಅಧಿಕಾರಿಗಳ ಸಮಕ್ಷಮ ಹಸುಗಳ ಮೃತದೇಹಗಳನ್ನು ಮೇಲಕ್ಕೆತ್ತಿ ಮಹಜರು ನಡೆಸಲಾಯಿತು. ಕಾರಿಬೈಲಲ್ಲಿ ಇದ್ದೀವಿ. ಸೊ ಇಲ್ಲಿ ಸುಮಾರು ಒಂದು 10-12 ದಲಿತ ಕುಟುಂಬಗಳು ವಾಸವಿದ್ದಾರೆ. ಅವರು ಕೂಡ ತಮ್ಮ ಧರ್ಮಸ್ಥಳ ಸಂಘದಲ್ಲಿ ಸಾಲನೇನೋ ಮಾಡಿಕೊಂಡು ಒಂದು ಉದ್ಯೋಗ ಸಹಾಯಕ್ಕಾಗಿ ದನಗಳನ್ನು ಸಾಕೊಂಡಿದ್ದಾರೆ. ಈ ದನಗಳು ಅಕ್ಕಪಕ್ಕದ ಪ್ರದೇಶದಲ್ಲಿ ಅವು ಹಾಡಿಯಲ್ಲೆಲ್ಲ ಬಳ್ತಾ ಇದ್ವು. ಸೊ ಇಲ್ಲಿ ನರಸಿಂಹ ಕುಲಾಲ್ ಅಂತವರು ಅವರು ಜಾಗಕ್ಕೆ ಹೋಗದೇ ಇದ್ರು ಕೂಡ ಅವ್ರ ಪಕ್ಕದಲ್ಲಿ ಹೋದರೂ ಕೂಡ ಅವ್ರ ಬಂದೂಕಿಂದ ಇದನ್ನು ಶೂಟ್ ಮಾಡಿ ಬಂದೂಕಿಂದ ಗುಂಡನ್ನು ಹಾರಿಸಿದ್ದಾರೆ. ಇದರಿಂದ ಈಗಾಗಲೇ 3 ದನಗಳು ಸತ್ತಿದೆ. ಅವು ಗಾಯಗಳಾಗಿ ಹುಣ್ಣಾಗಿ ಸತ್ತಿವೆ. ಹಾಗೆ ಈಗ ಇನ್ನೂ 8-10 ದನಗಳು ಇನ್ನು ಅವು ಮೈಯಲ್ಲಿ ಗುಂಡಿದೆ, ಜೀವಂತ ಆಗಿದ್ದಾವೆ. ಅವು ಗುಂಡಿದೆ, ಈಗ ಆ ಪೀಸಸ್ಗಳು ಗುಂಡಿದೆ. ಇಂಥ ಒಂದು ಇದರಲ್ಲಿ ಗುಲಾಬಿ, ಗೌರಿ, ಲಲಿತಾ, ಗಿರಿಜಾ, ರತ್ನ, ಲಕ್ಷ್ಮಿ, ಅಜಿತ್ ಮುಂತಾದವರು ಇಷ್ಟು ಮನೆಯವರು ಇದ್ದಾರೆ. ಇಷ್ಟು ಮನೆಯವರು ಕೂಡ ತುಂಬ ನಷ್ಟ ಆಗಿದೆ ಅವರಿಗೆ. ನಷ್ಟ ಆದದನ್ನು ಸರ್ಕಾರ ಭರಿಸಿಕೊಡಬೇಕು. ಹಾಗೆ ನರಸಿಂಹ ಕುಲಾಲ್ ಅಂತ ಒಂದು ಕೃತ್ಯವನ್ನು ಮಾಡುವಂಥವ್ರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಆಗ್ರಹಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡಬೇಕು. ಈಗಾಗಲೇ ವೈದ್ಯರು ಮತ್ತು ಪೊಲೀಸ್ ಇಲಾಖೆಯವರೆಲ್ಲ ಬಂದು ಸ್ಥಳ ಪರಿಶೀಲನೆ ಹಾಜರೆಲ್ಲ ಮಾಡಿದ್ದಾರೆ. ಮುಂದಿನ ಕ್ರಮ ಈಗ ಜೀವಂತ ಇರುವ ದನಗಳನ್ನು ಕೂಡ ಅದನ್ನು ಪರೀಕ್ಷೆ ಮಾಡಿ ಸಾಕ್ಷಿ ಕೊಡಬೇಕಾಗಿದೆ. ಇದ್ರ ಮೂಲಕ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ಆಗ್ರಹಿಸ್ತೇನೆ. 2 ಲಕ್ಷ ಸಾಲ ಮಾಡಿ 2 ದಿನ ತಗೊಂಡಳು. ಆಮೇಲೆ ಹಾಲೆಲ್ಲ ಕರೆದು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ದೆ ನಾನು. ಒಂದಿನ ಮೇಯ್ತಿರುವ ದನಿನ ನರಸಿಂಹ ಕುಲಾಲ್ ಎಂಬ ಕೋಬಿಯಲ್ಲಿ ಹೊಡೆದ ತಕ್ಷಣ ಆಮೇಲೆ ಯಾಕಂತ ಕೇಳಿದೆ ನಾನು. ಯಾಕಲ್ಲ ಅದಕ್ಕಲ್ಲ ನಿನ್ಗೆ ಬಂದ ನಾನು ಕೋಬಿ ತೋರ್ತೆ. ಆಮೇಲೆ ಕೋಬಿ ತೋರಿದ ತಕ್ಷಣ ಹೆದರ್ಕೊಂಡು ಮನೆಗೆ ಓಡ್ ಬಂದ ತಕ್ಷಣ ನನ್ನ ಗಂಡ ಮತ್ತೆ ಬಾವೆಲ್ಲ ಇದ್ದಿದ್ರು. ಕರ್ಕೊಂಡು ಹೋಗಿ ತೋರ್ದೆ. ಅಲ್ಲಿ ನನ್ನ ದನ ಸತ್ತು ಬಿದ್ದಿತ್ತು. ಕೋಬಿಯಲ್ಲಿ ಹೊಡೆದು ಸತ್ತು ಹೋಯ್ತದು. ಆಮೇಲೆ ಅವನ ಮನೆಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡೋಗಿ ಕೇಳಿದೆ. ಯಾಕಂತ ಕೇಳ್ದಂಗ ಆಗ ಹೇಳ್ದೆ 4 ದಿನ ಹೊಡೆದು ಕೊಂದಿದೆ ನಾನು. ಮತ್ತೆ ಕುದೀತಲ್ಲ ನಿನ್ಗೆ 10-15 ದಿನಿಗೆಲ್ಲ ಪೆಟ್ಟು ಮಾಡಿದೆ. ಆಮೇಲೆ ಅದಕ್ಕೆ ಅದು ಗೊತ್ತಿ ನಿನಗೂ ಬರ್ತದಂದ್ರೆ ನಂಗೆ ಜೀವ ಬೆದರಿಕೆ ಹಾಕಿದ್ದಾರೆ.